मर्द परियर अमावास्यदा कांडलकದು ಏರು ಮಾತ ಕೈಪದ ಮರ್ದ ಪರಿಯೇರ್ ಮನೆ ಮಂಚವು ಏರೊಂದು ಲೈಕ್ ಡನ್ ಏರು ಮರ್ದ ಪರಿಹಾರ ಎಲ್ಲ ಮರ್ದ ಪರಿಹಾರ ಕೈಪದ ದೇವ್ರೆ എന്നൊക്കെ വിധമുണ്ട് കേസമ ಹೈಡಲ್ಲಿ ಪಾತೆರ್ಲೇ ಇರಲ್ಲ ಮತ್ತೆ ಮುಖ ಅಷ್ಟು ನನ್ನ ಕಾಸು ಇದೀವಲ್ಲ ಅಷ್ಟು ಕಟ್ಟು ಅದೆಲ್ಲ ಪಪ್ಪೆಲ್ಲ ಲಾಸ್ಟ್ಗೆ आज दुपार नव्हतं केलं आणि गोडाऊन केलं तुला नित्यात त्या खांतेवा का पाहून नव्हतं काय बनले आधी जिरा ಪಾತೆರು ಇದನ್ನೇ ಪಾತೆರು ಅಂದರೆ ಚುಕ್ಕಿ 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 ಚುಕ್ಕಿ
ಅದು ಬೇಲಂಡು ಹಾಯ್ ದಾದೆ ಸೌಂಡಾ ಯಾನ ಅಂಚಿಂಚಿ ಅಂಚಿಂಚಿ ಪೋಂದುಲ್ಲ ಅಂಚ ಸೌಂಡು ಅಂಚಿಂಚಿ ಅಂಚಿಂಚಿ ಪೋಂದುಲ್ಲ ಸೌಂಡ್ ಮರ್ದು ಪರಿಯಾರ ಇನ್ನು ಆಟದ ಮೊಸದ ಯಾಲ ಪರೇ ಒಂಜಿ ಲೋಟ ಬರ್ತಿಜಿ ಕಾಲು ಲೋಟ ಬರ್ನಿ ಏರಿಗವು ಕೈಪೆ ದಿವಸ ಅದೇ ಬೇ ಬಸ್ പോണത് ഏപ്പോ ഇനി ചൂറ് വെതരാ വലി ബർസജി ആവോ ಎಬೆ ಅದು ಎಂಕ್ಲ ಪರ್ರೆ ಬೋರ ಯಾನು ಕೈತಲ ಒಂಚೂರು ಲೋಟೆನ್ ಎದುರ್ದೀದು ಮಾಲಿಸ್ ಮಲ್ಪೆರಂಡೆ ಎಂಕ್ ಬಾ ಒಂದೇನು ಎದುರ್ದೀದು ಒಂತೆ ಪೊರ್ತು ತೂದು ಐಕ್ ಪೂಜೆ ಆಯ್ ಬೊಕ್ಕ ನಾನು ಪರ್ರೆ ಐಪೆ ಈಗೆಲ್ಲ ಮುಂದೆ ಬತ್ತಲೆಗೆ ಯಶೋಕ್ ತೋಜೊಂದುಂಡು ಅದೇ ಬರ ಬರ್ಸ ಬರ್ತನೆ ಅಂಚಿದೆ ಫುಲ್ಲು ತೋಜೊಂದುಂಡು ಏಪಲ ಅಲ್ಪನೆ ಕುಲ್ಲುನಿ ಅಂದಿಯರೆ ಕ್ಲೋನ್ ತೂಪು ನಾವೇನು ಚಾ ಪರಿಯಾರ ಮೆತ್ತದ ಗಂಜಿಯ ಎಂಕಲ್ ಬಂದಿಜ ಗಂಜಿ ಬಿಡು ದಾಲ ಏರ್ಲ ತಿನ್ಪುಜೀರಿ ಇಂಕಲ್ ಏರಿಗ್ಮಾ ಏರಿಗೆ ಬರ್ಸಜ್ಜಿ ಬರ್ಸಜ್ಜಿ ಗಾಳಿ ಬರ್ತದೆ ಗಾಳಿ ಗಾಳಿ ಉಂಟು ಗಾಳಿ ಅಪ್ಪ നിങ്ങളെ ബർസുണ്ടേ ബർസുണ്ടാ ನಾನು ಟ್ರೈಪೋಡ್ ತಿಕ್ಕಾರೆ ಪೋಪುನಿ ಓ ಓ ಈಗಲೇ ಕಡ್ಲು ಮೀಯರೆಗ ಅಮಾಸೆಗೆ ಏನಂತ ಟ್ರೈಪೋಡ್ ತಿಕ್ಕಾಗ ಬಂಡದು ಅವ ಆಪುಜಿ ಸಯ್ಯ ರೇಟಿ ಏನು ಮಾಲಿಸ್ ಮೇಪುಂಡೇರು ನಾನು ಅಂದೆ ಲೈಟಾ ಮಂచి ಚಾರ್ಜ್ ಒಂದು ಗೀಸರ್ ಏನು ಗೀಸರ್ ಗೀಸರ್ ಇಡಲಿಕ್ಕೆ ಕೊಡ್ಬೇಡ ಮಾವಳಿಗೆ ಎರಡು ಉಂಡತೆ ಪೋನ ಗೀಸರ್ ಮಾವಳಿಗೆ ಇದಕ್ಕೆ ಬೆಚ್ಚನಿದ್ದ ಅಲ್ಲಿಗೆ ಬೋ ಬಾಕಿ ಒಯ್ತು ಬಾಡು ನೆಟ್ಟೆ ಬಾಕಿಯಲ್ಲಿ
ಇನ್ನು ರಜೆ ನಂದತೆ ರಜೆನೇನಿ ಅಮಾವಾಸ್ಯೆಗೆ ಹ್ಞೂ ಇನ್ನು ರಜೆ അമാവാസ്യ ടെൻഷനാണ് ഒരിക്കലെ കടുമിയറുണ്ടാ ಕೆಲವು ಕಡ್ಲು ಮೀಯರಪ್ಪುಂಡು ಎಂಗ್ಲಿಗೆ ಎಂಕಲ ಮುಲ್ಪದಾಕ್ಲೆ ಮಾತ ಕಡ್ಲು ಮೀಯರಜ್ಜಿ ದಾನೆ ಮಾತಿರ್ಲ ಮರ್ತು ಬರ್ ಜೈದೇರ ಅಮರಾದು ಜೈದೇರ ಮಾತ ಮರ್ತು ಬರ್ದು
ಅಲ್ಲೇ ಮರ್ದು ಬರೆಯಲ್ಲ ಮಾತಾ ಲೈಕ್ ಮಂತ್ಲಿ ಪಾತಿರ್ಲಿ ಮನೆ ಮಂಚವು ಏರು ಕಾಲ್ ಬರ್ತೀನಿ ಮಾಡ್ರೆ ಮನೆ ಮಂಚವು ಏರೊಂದು ಏರು ಲೈಕ್ ಕೊರ್ನಿ ಮನೆ ಮಂಚವು ಏರೊಂದು ಇಲ್ಲ ಚಾವಡಿ ಮುಲ್ಪಾಯ ಮಣಿಗಲ್ ಮನೆ ಮಂಚವು ಏರೊಂದು ಕಾಲ್ ಪಿಕ್ ಮಾಡ್ಬಿಲ್ಲ ಅವು ಗಾಡಿ ಎಡಿ ಕಂಪ್ನಿ ತಕಲ್ಲ ಕಾಲ್ ಬಂದು ಪುಣ್ಯ ಕರ್ಮಕಲ್ಲ ಮನೆ ಮಂಚವು ಏರೊಂದು
ഓ ജോർ വർഷ പറയുന്നുണ്ടു. ಬರ್ಸತ್ತು ಬರೋ ಮಾತಿಲ್ಲ. ಇಲ್ಲ ಏತು ಶೋಕ್ ಜೋರ್ ವರ್ಷ ಬರೋದುಂಡು. ಆ ಜೋರ್ ಬರ್ತನ್ ಎಕಡೆ ನಿಜ್ಜಿ ಐತೆ ಬರ್ಸದಲ್ಲಿಗೆ ಜೋರ್ ವರ್ಷ. ಬಾರಿ ಜೋರ್ ಬರ್ಸ ಶೋಕ್ ತೋಜುನ್ ಮಾತ್ರ ಬರ್ಸ ಬತ್ತರ ಮಾತ್ರ ನೆಟೆ ಮಿತ್ತಿಡ್ ಫ್ಲಾಟ್ ಅತೆ ಅಂಚ ಮಸ್ತ್ ಶೋಕ್ ತೋಜುನ್ ತೂನಾಗ ತೂಲೆಗೆ ಮಾರಾಪುರ ಅಂಚ ಫುಲ್ಲು ಗುಡ್ಡ ಅಂದಾಗ ರೀಲ್ಸ್ ಮಾತ್ರ ಶೋಕು ನೆಟೆ. ಅದೇ ಸೂಪರ್ ಪ್ಲೇಸ್ ಅದೇ ಇದು ಎಷ್ಟು ಹೋಗ್ತದೆ ಜಂತಲಿ ಮುಲ್ಕುದೋ ಅಂತ ನಾನು ಮಾತ ಪ್ಲೇಸ್ ಮಾತ ಪೋಪೇರ ರೋಡು ಐಡೆ ಮಾತ ಪೋಪೇರತೆ ತುಯರೆ ಶೋಕ ಅವಳು ಮಾತ ಅಂಚು ಪೋಪನ ಫ್ಯಾಮಿಲಿ ಅಂಚು ಪೂರ ಕುಲ ಅವಲೆಪ್ಪು ಇನ್ನು ಕೆಲವರು ಮರ್ದು ಮಾತ ಪಾದ ಜಪ್ಪಿರತ್ತೆ ಗುರುನಾಥೆ ಈಗ ಆಟಿದ ಮರ್ದು ಬರ್ನ आम्हाला मला आपण गंगासर भरला का बजा आठ मस्त मर्द ಬರ್ದು ಏರುಲೇರ ಹೈಡ್ ಮುಜ್ಜನ ತೋಜೊಂದುಲ್ಲೇರು ಬಲೆ ಎದುರು ಬೆಲೆ ಪಾತಿರ್ಲೆ ಹಾಯ್ ಪಲ್ಲೆ ಅವು ಮುಲ್ಪರ್ ತುಪ್ಪು ಕೂಡ ರಡ್ನ ಮಾಲಿಕೆ ಉಂಡು ಮಿತ್ತುಡು ಪೋಡು
ತೂ ಓಡಿ ನ್ಯಾಂಡ ಆಯ್ನ ಅಂತ ಬಕ್ಕ ಮಧ್ಯಾಹ್ನ ಒಂಚೂರು ಬ್ಲಾಗ್ ಮಾಡ್ಬಿಟ್ಟು ಬಂದುಲ್ಲ ಮಿತ್ತು ಪೋತು ಅಷ್ಪವ್ಯಾನ್ ಮುಲ್ತಿಲಿ ಅವು ಬರ್ಸದ ನೀ ಇದ್ದ ತೂಜೊಂದಿಚ್ಚಿ ಹಸಿವಿನ ಜನನ ഇനി ആക്ച്വലി ಕೆಲವರಿಗೆ ರಜೆ ಪೂಡಿಲ್ಲಡಿ ತಾನಿ ಬರ್ದು ചെയ്തിരാ നമ്മളത് കറണ്ട് പോണ്ടാകുന്നു
ಥ್ಯಾಂಕ್ ಯು. ರೆಡ್ ಲೈಟ್ ಲೈಕ್ ಏರು ಪಾತಿರ್ಲಿ. ರುದ್ರೇಶ್ ಹಾಯ್ ಹಾಯ್ ರುದ್ರೇಶ್, ಹೇಗಿದ್ದೀರಾ? ಕಾಫಿ ಆಯ್ತಾ? ಕಾಫಿ ಆಯ್ತು, ತಿಂಡಿ ಆಯ್ತು, ಆಲ್ರೆಡಿ ಡ್ಯೂಟಿ. ಹೌದಾ, ಹೊರಟ್ರ ಡ್ಯೂಟಿಗೆ? ಮಳೆ ಹೇಗಿದೆ ಅಲ್ಲಿ? ಜೋರ್ ಮಳೆನಾ? ನಮ್ಗೆ ನೋಡಿ ಇಲ್ಲಿ, ನಾನು ಇಲ್ಲಿ ಇಟ್ಟಿದ್ದೇನೆ ಅಲ್ವಾ, ಎಷ್ಟು ಚೆನ್ನಾಗಿ ಮಳೆ ಬರ್ತಿದೆ. ಎಂಟರಿಂದ 5 ಡ್ಯೂಟಿ. ಹೌದಾ, ಸಂಡೇ ರಜೆ ಅಲ್ವಾ? ನಿಮ್ಮ ಕಡೆ ಮೀಡಿಯಮ್ಮ ಮಳೆ? ನಿಮ್ದು ಬೆಂಗಳೂರು ಅಲ್ವಾ? ನಿಮ್ಮ ಕಡೆ ಜೋರು ಬರಲ್ಲ, ನಿಮ್ದು ಬ್ಯಾಂಗ್ಳೂರಾ? ಸಂಡೇ ರಜೆ. ಅದೇ ಬ್ಯಾಂಗ್ಳೂರಲ್ಲಿ ಜಾಸ್ತಿ ಮಳೆ ಬರಲ್ಲ, ಗೊತ್ತು. ನಮ್ಮ ಅಣ್ಣ ಬ್ಯಾಂಗ್ಳೂರಲ್ಲಿ ಇರೋದು, ಹೊಸಕೋಟೆ. ಹಾಂ, ಟಿಫನ್ ಆಯಿತು ನಮ್ಮದು. ನಿಮ್ದಾಯ್ತಾ? ಬೆಳಿಗ್ಗೆನೆ ಗೀ ರೈಸಾ? ನಮಗೆ ಗೀ ರೈಸ್ ಮಾಡಬೇಕಾದ್ರೆ ಚಿಕನ್ ಸಾರು ಬೇಕು. ನನ್ನ ಫೇವ್ರೇಟು ಗೀ ರೈಸು. ನಮಗೆ ಇವತ್ತು ಇದು ಮೆಂತೆ ಗಂಜಿ ಹೇಳ್ತಾರಲ್ಲ, ಇವತ್ತು ಕಷಾಯ ಕುಡಿತೇವಲ್ಲ ಅಮಾವಾಸ್ಯೆಗೆ. ನಿಮಗೂ ಫೇವ್ರೇಟಾ? ನನಗೂ ತುಂಬ ಇಷ್ಟ ಗೀ ರೈಸ್ ಅಂದರೆ. ನೀವು ಪ್ಯೂರ್ ವೆಜಿಟೇರಿಯನ್, ನಾವು ನಾನ್ ವೆಜ್.
ಇಲ್ಲಪ್ಪ. ನಿಮ್ಮ ಫೋನ್ ನಂಬರ್ ಸಿಗುವುದುಂಟಾ? ಇಲ್ಲ ಇಲ್ಲ, ಸಾರಿ ಆಯ್ತಾ. ನನ್ನ ಹತ್ರ ಫೇಸ್ಬುಕ್ ಇಲ್ಲ, ಇನ್ಸ್ಟಾಗ್ರಾಮ್ ಇಲ್ಲ, ಏನಿಲ್ಲ. ನನ್ನ ಹತ್ರ ಇರೋದು ಇದೊಂದು ಮಾತ್ರ, ಯೂಟ್ಯೂಬ್ ಮಾತ್ರ. ಬೇರೆ ಏನು ಯೂಸ್ ಮಾಡಲ್ಲ ನಾನು. ಸಾರಿ ಸಾರಿ. ವಾಟ್ಸಪ್ ಯೂಸ್ ಮಾಡ್ತೇನೆ, ಆದರೆ ನಂಬರ್ ಕೊಡಲ್ಲ. ಸಾರಿ ಆಯ್ತಾ ರುದ್ರೇಶ್ ಅವರೇ, ಹಾಗೆಲ್ಲ ಕೊಡ್ಲಿಕ್ಕಿಲ್ಲ, ನಾನು ಯಾರಿಗೆ ಕೊಡಲ್ಲ. ನಾನು ಲೈವ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಒಂದು ವಾರ ಆಯಿತು. ಅದು ಹೇಗೆ ಇಷ್ಟ ಆಗಿದ್ದು? ನಾನು ಜಾಸ್ತಿ ಮಾತಾಡಲ್ಲ. ನಾನು ನೆನ್ನೆನೂ ಕೂಡ ಲೈವ್ ಮಾಡಲಿಲ್ಲ, ಮೊನ್ನೆನೂ ಮಾಡಲಿಲ್ಲ. ನೀವು ಲೈವ್ಗೆ ಬಂದೇ ಇಲ್ಲ. ಒಂದೇ ಸರ್ತಿ ಏನೋ ಬಂದಿದ್ರೆ ಬಾನ್ವಿ ಇರುವಾಗ, ಅನಂತ ಬಂದೇ ಇಲ್ಲ ಅಲ್ಲ. ಮಾತಾಡಲಿಕ್ಕೆ ಲೈವ್ಗೆ ಬನ್ನಿ, ಮಾತಾಡೋಣ. ಎಲ್ಲಿಗೆ? ಲೈವಿಗ? ನಿಮ್ಮ ವಾಯ್ಸ್ ಚಂದ ಅಲ್ಲ? ಎಲ್ಲಿಗೆ ಬಂದಿದ್ದೀರಿ? ಲೈವಿಗೆ ಬಂದಿದ್ದೀರಾ? ಅಷ್ಟೇ, ನಾನು 1 ವಾರ ಆಗಿದ್ದಷ್ಟೇ ಸ್ಟಾರ್ಟ್ ಮಾಡಿ, ಮತ್ತೆ ಬಂದಿಲ್ಲ ನಾನು. ನಮ್ಮದು ಮಂಗಳೂರಿನವರು ನಾವು. ಅಣ್ಣ ಮಾತ್ರ ಇರೋದು ಬೆಂಗಳೂರಲ್ಲಿ. ಎಸ್ ಎಸ್ ಎಸ್. ಒಂದು ನಿಮಿಷ.
ನಿಮ್ಮ ಅಕ್ಕನನ್ನು ಮಂಗಳೂರಿಗೆ ಕೊಟ್ಟಿದ್ದಾ? ಹೌದಾ, ಒಳ್ಳೆಯ ವಿಷಯ ಅಲ್ವಾ. ಎರಡು ಎರಡು ಕುಲ್ಲಕ್ಕೆ ಅವರಿರುವುದು ಬೆಂಗಳೂರು. ಅಡ್ಡಾಡಿ ಸರಿ ಅಷ್ಟು ಕಾಲಿನ ಮುಂಚೆ ಮುಂಚೆಯೊಳಗೆ ಖಾರ ಜಾಸ್ತಿ ಆಗೋದು. ಖಾರ ಹೆಚ್ಚದ ಉಂಟು. ನಮಗೆ ಖಾರ ಈಚೆ ಉಪ್ಪು ಮುಪ್ಪಬೇಕು ಮಲ್ಲ ಉಂಟು ಖಾರ ಕೋಲು ಹಂಗಾಗಿ ಅದರಲ್ಲಿ ನುಣ್ಣನೆ ಬಾಳದೈತೆ ಉಂಟು. ಒಂದು ಗಂಡು ಒಂದು ಹೆಣ್ಣು. ಓದ್ತಾ ಇದ್ದಾರೆ. ಇಲ್ಲ, ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಅವರು. ಕೆಲಸ ಜಾಬ್ ಮಾಡ್ತಾರೆ. ತೋಂಚೂರು ಏನು ಊರ್ದೆ ಪುನತ್ ಅರ್ಥ ಆಗಲ್ಲ. ಬಾಲಿಗೆ ಎಲ್ಲ ತೊಟ್ಟೆ ಮಾತ್ರ ಫೋನ್ ಕಮ್ಮಿ ಆಗ್ತಾವ ಎಲ್ಲ ಜನಗಳೇ ಮಂದಿ ಜನ ಅಡ್ಮೆ ಎಡಿತಿದ ನಾನು ಆಟ ಮಾಡಿದ ಹಾಂ ಅಲ್ಲ ನಾನು ಮಲ್ಕೋದು ಸ್ವಲ್ಪ ಬೇಗ ಬೇಕು ನೀವು ಬರುವಲ್ಲ, ನೀವು ಬಸ್ ಇದೆಯಲ್ಲ, ಮೊಬೈಲ್ ಬಂದು ಅಂತೇಳಿ ಏನು ಮೊಬೈಲ್ ಕೂಡ ಬಸ್ ಇದ್ದೇನೆ. ಅವನ ಇಂಚಿನ ಒಂಜಿ ಗುಲಾಬಿ ಕಲರ್ ಇತ್ತು ಊರ್ದು ಅವನುಂಟು ಕಟ್ಟೋನು ಇಂಚಿ ಪಿಂಕ್ ಅವು ಗೊತ್ತಂದ್ರೆ ಮುಂಚೆ ನಟ್ಟು ಕೆಲಸ ಮಾಡ್ತಿದ್ದಾರೆ ಕಂಪನಿಯಲ್ಲಿ.
ഞാൻ പറഞ്ഞല്ലോ പക്ഷേ ఎంత జరిగింది നമുക്ക് കുഞ്ഞുങ്ങളുടെ പേര് സാക്കളുണ്ട് పాతిరుతుంది నీళ్ళు కూడా పెట్టు రామాకు రోజు మనకు తోచే వయసుకి ఏంటి ఫ్రిడ్జ్ కదా నైట్ ఫ్రిడ్జ్ నమ్మ రాపి నైట్ కనది కూరగా అబ్బా గంట కాంత గంట నాకెత్తది వాళ్ళని పుప్పు దాన్ని తెస్తే గురికి నాలుగు మొక్కల అర్థపు తెస్తే గురికి అంతే ఇంకొక హాయ్ హాయ్ చాలండి
ನನಗೆ ಹಾಯ್ ಅಂತ ಮೆಸೇಜ್ ಬಂತು, ಅದು ಓದಿದೆ. ಮತ್ತೇನು, ಓಕೆ ನಿಮಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಗುಡ್ ಬಾಯ್. ಮಾತಾಡಿ ಮಾತಾಡಿ. ಮಾವಿನ ನಾನು ತಿಂತಾ ಇದ್ದೇನೆ. ನನಗೆ ಜಾಸ್ತಿ ಮೆಸೇಜ್ ಶೋ ಆಗಲ್ಲ, ಎಂತ ಅಂತ ಗೊತ್ತಿಲ್ಲ. ಒಂದೊಂದು ಮಾತ್ರ ಶೋ ಆಗೋದು. ಈಗ ಅದು ಬಂತು. ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಇಲ್ಲಿ, ಅವಳಿಗೆ ನೆಟ್ವರ್ಕ್ ಸಿಗಲ್ಲ. ಓದುದಿಲ್ಲ ಅವರು, ಕೆಲ್ಸಕ್ಕೆ ಹೋಗ್ತಾರೆ, ಜಾಬ್. ನಿಜ. ನಂದು ಯೂಟ್ಯೂಬಲ್ಲಿ ಇದ್ದಾರೆ ಅವರು. ನಮಗೆ ಒಬ್ಬಳೆ ಮಗಳು, ಇಂಜಿನಿಯರಿಂಗ್ ಆಯ್ತು. ಹೌದಾ, ಇಂಜಿನಿಯರಿಂಗ್ ಆಯ್ತಾ? ಒಳ್ಳೇದಾಯ್ತು. ಒಂದೇ ಮಗಳ? ಪರವಾಗಿಲ್ಲ, ಇಂಜಿನಿಯರಿಂಗ್ ಆಯ್ತಲ್ಲ, ಖುಷಿ. ಕುಕ್ಕಾಗ್ಯಾ ಮಾತಾ
ನಾಲ್ಕು pisaci. ನನಗೆ ಇನ್ನೂ ಸ್ವಲ್ಪ ಕೆಲಸ ಉಂಟು, ಆಮೇಲೆ ನೋಡೋಣ. ಲೈವ್ ಎಂಡ್ ಮಾಡ್ತೇನೆ ನಾನು ಇವಾಗ, ಜಾಸ್ತಿ ಮಾಡೋದಿಲ್ಲ. ಲೈವ್ ಇಷ್ಟೇ ಇದೆ ನನಗೆ ಮಾಡಲಿಕ್ಕೆ. Baik. Cakap. Kalian yang konok dalam. ಓಕೆ, ಬಾಯ್ ಬಾಯ್ ಬಾಯ್. ನಾನು ಎಂಡ್ ಮಾಡ್ತೇನೆ ಲೈವ್. ಡೈಲಿ ಬರಲ್ಲ ಲೈವ್ಗೆ, ಅಪೂರ್ವಕ್ಕೆ ಬರೋದು. ನಾನು ಕೂಡ ಇನ್ಮೇಲೆ ಇನ್ನೊಬ್ಬರ ಲೈವ್ಗೆ ಹೋಗೋದಿಲ್ಲ.